ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ದೇವೆ ಎಗ್ ಫ್ರೈಡ್ ರೈಸ್. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಫಸ್ಟಿಗೆ ವೈಟ್ ರೈಸ್ 2 ಗ್ಲಾಸ್, ನೆಕ್ಸ್ಟ್ ಕ್ಯಾರೆಟ್ 2, ಬೀನ್ಸ್ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕ್ಯಾಪ್ಸಿಕಮ್ ಸ್ವಲ್ಪ, ಸ್ಪ್ರಿಂಗ್ ಆನಿಯನ್ ಸ್ವಲ್ಪ, ಈರುಳ್ಳಿ 3, ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, 6 ಮೊಟ್ಟೆ, ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ರೆಡ್ ಚಿಲ್ಲಿ ಸಾಸ್, ಸ್ವಲ್ಪ ಟೊಮೆಟೊ ಕೆಚಪ್, ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್, 1 ಪ್ಯಾಕೆಟ್ ಸ್ವಿಟ್ಜರ್ಲ್ಯಾಂಡ್ ಫ್ರೈಡ್ ರೈಸ್ ಮಸಾಲ, ಸ್ವಲ್ಪ ಹರಿಮೆಣಸಿನ ಹುಡಿ ಪೆಪ್ಪರ್ ಪೌಡರ್. ಈಗ ನಾವು ಒಂದು ಕಾವಲಿಗೆ ಎಣ್ಣೆ ಹಾಕ್ತಿದ್ವಿ. ಇದು ನಮ್ಮದು ಎಗ್ಗನ್ನು ಫ್ರೈ ಮಾಡಲಿಕ್ಕೆ. ಫಸ್ಟ್ ನಾವು ಎಗ್ಗನ್ನು ಫ್ರೈ ಮಾಡಿ ಇಡುವ ಸೈಡಲ್ಲಿ. ಈಗ ನಾವು ಎಗ್ಗನ್ನು ಹಾಕ್ತಿದ್ದೀವಿ ಇದಕ್ಕೆ. ಈಗ ನಾವಿಲ್ಲಿ ಎಗ್ಗನ್ನು ಫ್ರೈ ಮಾಡ್ತಿದ್ದೀವಿ. ಫುಲ್ ಪುಡಿ ಪುಡಿ ಮಾಡಬೇಕು. ಎಗ್ ಬುರ್ಜಿ ಮಾಡ್ತೇವಲ್ಲ ಆ ಟೈಪ್ ಮಾಡಬೇಕು. ಈಗ ಎಗ್ ರೆಡಿ ಆಗಿದೆ. ಇದನ್ನು ಈಗ ಸೈಡ್ಗೆ ಇಟ್ಟು ಈಗ ನೆಕ್ಸ್ಟ್ ಈಗ ನಾವು ನಾನ್ ಸ್ಟಿಕ್ ಕಡಾಯಿ ಇಟ್ಟಿದ್ದೇವೆ ಇಲ್ಲಿ. ಈಗ ಇದಕ್ಕೆ ನಾವು ಸ್ವಲ್ಪ ಆಯಿಲ್ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡುವ. ಈಗ ಇಲ್ಲಿ ಆನಿಯನ್ ಸ್ವಲ್ಪ ಫ್ರೈ ಆಗಿದೆ. ಹಸಿ ಸ್ಮೆಲ್ ಹೋಗಲಿಕ್ಕೆ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಈಗ ನಾವಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀವಿ. ಆಗ ಗ್ರೈಂಡ್ ಮಾಡಿಟ್ಟಿದ್ದ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಈಗ ಹಾಕ್ತಿದ್ದೇವೆ. ಈಗ ನೆಕ್ಸ್ಟ್ ಇಲ್ಲಿ ನಾವು ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ತಿದ್ದೀವಿ. ಈಗ ಇದನ್ನು ಕೂಡ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡುವ. ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಹಸಿ ಸ್ಮೆಲ್ ಹೋದರೆ ಸಾಕು. ಈಗ ನೆಕ್ಸ್ಟ್ ಇಲ್ಲಿ ಈಗ ಹಸಿ ಮೆಣಸು ಮತ್ತು ಕ್ಯಾಪ್ಸಿಕಮ್ ಈಗ ಆ್ಯಡ್ ಮಾಡ್ತಿದ್ದೀವಿ. ಇದನ್ನು ಕೂಡ ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ ಹೋಗೋ ತನಕ. ಜಾಸ್ತಿ ಫ್ರೈ ಮಾಡಬಾರ್ದು, ಯಾಕೆಂದರೆ ಅದು ಕ್ರಂಚಿಯಾಗಿರುವುದಿಲ್ಲ. ಸೊ ನಾವು ಸ್ವಲ್ಪನೇ ಫ್ರೈ ಮಾಡುವ ಇದನ್ನು ಕೂಡ. ಈಗ ನೆಕ್ಸ್ಟ್ ಇಲ್ಲಿ ನಾವು ಪೆಪ್ಪರ್ ಆ್ಯಡ್ ಮಾಡುವ. ಸ್ವಲ್ಪ ಒಂದು 2 ಸ್ಪೂನ್ ಹಾಕಿ, 1.5 ಇಲ್ಲದ್ರೆ 2, ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಪೆಪ್ಪರ್. ಈಗ ಮಿಕ್ಸ್ ಮಾಡುವ. ಗ್ರೀನ್ ಚಿಲ್ಲಿ ಸಾಸ್ ಈಗ ಆ್ಯಡ್ ಮಾಡುವ. ನೆಕ್ಸ್ಟ್ 1 ಸ್ಪೂನ್, 1.5 ಸ್ಪೂನ್. ನೆಕ್ಸ್ಟ್ ಸೋಯಾ ಸಾಸ್ ಆ್ಯಡ್ ಮಾಡುವ. ನೆಕ್ಸ್ಟ್ ರೆಡ್ ಚಿಲ್ಲಿ ಸಾಸ್ 1.5 ಸ್ಪೂನ್. ನೆಕ್ಸ್ಟ್ ಟೊಮೆಟೊ ಕೆಚಪ್ ಇದೊಂದು 2 ಸ್ಪೂನ್ ಹಾಕಿ, 2.5 ಸ್ಪೂನು, ಸ್ವಲ್ಪ ಜಾಸ್ತಿ ಹಾಕಿ, ಟೇಸ್ಟ್ ಬರ್ತದೆ ಒಳ್ಳೆ. ಈಗ ಇದನ್ನು ಫುಲ್ ನಾವು ಕರೆಕ್ಟ್ ಮಿಕ್ಸ್ ಮಾಡುವ ಎಲ್ಲವನ್ನು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ನಾವು ಈಗ ಸ್ವಿಟ್ಜರ್ಲ್ಯಾಂಡ್ ಪೌಡರ್ ಏನುಂಟು ಅದನ್ನು ಹಾಕ್ತಿದ್ದೀವಿ. ಫ್ರೈಡ್ ರೈಸ್ ಪೌಡರ್, ಸ್ವಿಟ್ಜರ್ಲ್ಯಾಂಡ್ ಪೌಡರ್. ಈಗ ನೆಕ್ಸ್ಟ್ ಇದಕ್ಕೆ ನಾವು ಎಗ್ಗನ್ನು ಆ್ಯಡ್ ಮಾಡುವಾಗ ಫ್ರೈ ಮಾಡಿರುವ ಎಗ್ಗನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ವಿ. ಈಗ ಇದು ಫುಲ್ ಮಿಕ್ಸ್ ಆಗ್ತಾ ಉಂಟು. ಇದೀಗ ಮಿಕ್ಸ್ ಆಗಿದೆ. ಇದಕ್ಕೆ ನೆಕ್ಸ್ಟ್ ನಾವೀಗ ಸ್ಪ್ರಿಂಗ್ ಆನಿಯನನ್ನು ಹಾಕ್ತಿದ್ದೇವೆ. ಈಗ ಇದನ್ನು ಕೂಡ ಮಿಕ್ಸ್ ಮಾಡುವ. ಇದು ಕೂಡ ಈಗ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಈಗ ನಾವು ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕುವ. ಆಲ್ರೆಡಿ ಇದು ಪೌಡರಲ್ಲಿ ಇರ್ತದೆ, ಸ್ವಿಟ್ಜರ್ಲ್ಯಾಂಡ್ ಪೌಡರಲ್ಲಿ ಇರ್ತದೆ ಸಾಲ್ಟ್ ಎಲ್ಲ. ಆದರೆ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ನಿಮಗೆ ಬೇಕಿದ್ದರೆ ಹಾಕಿ. ಮತ್ತು ನಾವು ಎಗ್ ಫ್ರೈ ಮಾಡುವಾಗ ಕೂಡ ಅದಕ್ಕೆ ಕೂಡ ಸ್ವಲ್ಪ ಹಾಕ್ತೇವೆ, ನೀವು ಕೂಡ ಬೇಕಾದರೆ ಹಾಕ್ಬಹುದು. ಈಗ ನಾವು ಸ್ವಲ್ಪವೇ ಹಾಕಿರೋದು, ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೇವೆ ಉಪ್ಪು. ಈಗ ಇದನ್ನು ಫುಲ್ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಈಗ ನಾವು ಇದಕ್ಕೆ ರೈಸನ್ನು ಹಾಕ್ತಿದ್ದೇವೆ, ವೈಟ್ ರೈಸನ್ನು ಹಾಕ್ತಿದ್ದೇವೆ. ಸೋನಾ ಮಸೂರಿ ರೈಸನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ತಿದ್ದೇವೆ. ಈಗ ನಾವು ಇದನ್ನು ಫುಲ್ ಮಿಕ್ಸ್ ಮಾಡುವ.
ರೈಸ್ ಎಲ್ಲ. ನೀವು ಮಿಕ್ಸ್ ಮಾಡುವಾಗ ನಿಧಾನವಾಗಿ ಮಾಡಿ, ಯಾಕೆಂದರೆ ನಾವು ರೈಸಿಯಾಗಿ ಇದು ಮಿಕ್ಸ್ ಮಾಡುವಾಗ ಅದು ಹುಡಿ ಹುಡಿ ಆಗ್ತದಲ್ಲ, ಅದಕ್ಕೆ ಸ್ವಲ್ಪ ನಿಧಾನವಾಗಿ ನಾವು ಮಿಕ್ಸ್ ಮಾಡಬೇಕು, ಸ್ಲೋಲಿ ಮಾಡಬೇಕು. ಈಗ ಇದು ಮಿಕ್ಸ್ ಮಾಡಿ ಆಗಿದೆ. ಈಗ ನಾವು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಸ್ವಲ್ಪ ಹಾಕುವ ಮೇಲೆ. ಈಗ ಇದು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಈಗ ನಮ್ಮದು ಎಗ್ ಫ್ರೈಡ್ ರೈಸ್ ಇಲ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಿ ಇದನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ಅಡುಗೆಯೊಂದಿಗೆ ನಾವು ನೆಕ್ಸ್ಟ್ ಬರ್ತೀವಿ. ಅಲ್ಲಿ ತನಕ ಬಾಯ್ ಹೇಳ್ತಿದ್ದೀವಿ. ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತಿದ್ದೇವೆ.